ಚಿತ್ರಕಲೆಯ ಮೂಲಕ ಗುರುತಿಸಿಕೊಂಡಿರುವ ಪ್ರತಿಭಾನ್ವಿತ ಕಲಾವಿದ ಮೂಡಬಿದ್ರೆಯ ತಿಲಕ್ ಕುಲಾಲ್ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಹೊಸ ಪ್ರಯೋಗ ಎಂಬಂತೆ ಮೊಳೆಯನ್ನ ಬಳಸಿ ಗಣಪನ ಚಿತ್ರ ಬಿಡಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಇದಕ್ಕಾಗಿ ಬರೋಬ್ಬರಿ 14,450 ಕಬ್ಬಿಣದ ಮೊಳೆಯನ್ನ ಬಳಸಿದ್ದಾರೆ. ಹಲಗೆಯಲ್ಲಿ ಮೊಳೆಗಳಿಂದ ರೂಪ ತಳೆದ ಸುಂದರವಾದ ಗಣಪನ ಚಿತ್ರ ನೋಡಿ ಎಲ್ಲರೂ ತಿಲಕ್ ಕುಲಾಲ್ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೂಡಬಿದ್ರೆ ಒಂಟಿಕಟ್ಟಿ ನಿವಾಸಿಯಾಗಿರುವ ತಿಲಕ್ ಕುಲಾಲ್ ಆಳ್ವಾಸ್ ಕಾಲೇಜಿನಲ್ಲಿ 4ನೇ ವರ್ಷದ BBA ಪದವಿ ವ್ಯಾಸಂಗ ಮಾಡ್ತಾ ಇದ್ದು, ಲೀಫ್ ಆರ್ಟ್, ಚಾರ್ಕೋಲ್ ಆರ್ಟ್, ಪೇಂಟಿಂಗ್, ಮಣ್ಣಿನ ಪ್ರತಿಮೆ, ಫೈಬರ್ ಪ್ರತಿಮೆ ಹೀಗೆ ವಿಭಿನ್ನ ಕಲಾ ಪ್ರಕಾರಗಳ ಮೂಲಕ ತನ್ನ ಪ್ರತಿಭೆಯನ್ನ ತೋರಿಸ್ತಾ ಇರುವ ತಿಲಕ್ ಕುಲಾಲ್ ಇದೀಗ ಕ್ರಿಯೇಟಿವ್ ಆಗಿ ಮೊಳೆಯಲ್ಲಿ ಚಿತ್ರ ಬಿಡಿಸುವ ಮೂಲಕ ಮತ್ತೊಮ್ಮೆ ಗಮನ ಸೆಳೆದಿದ್ದಾರೆ. ಇಡೀ ಚಿತ್ರವನ್ನ ಯಾವುದೇ ಬ್ರಷ್, ಬಣ್ಣಗಳನ್ನು ಉಪಯೋಗಿಸದೆ ಮಾಡಿರುವಂಥದ್ದು ವಿಶೇಷ. ಕಲಾವಿದನ ಸಹಿ ಕೂಡ ಮೊಳೆಗಳನ್ನೇ ಜೋಡಿಸಿ ಮಾಡಲಾಗಿದೆ. ಇನ್ನು ಮೊಳೆಗಳನ್ನ ಜೋಡಿಸಿ ಕಲಾಕೃತಿ ಮಾಡುವ ಚಿಂತನೆಯನ್ನ ಕಳೆದ 1 ತಿಂಗಳ ಹಿಂದೆ ಮಾಡಿತು. ಈ ಕಲಾಕೃತಿ ರಚಿಸಲು 8 ದಿನಗಳನ್ನು ತೆಗೆದುಕೊಂಡಿದ್ದೇನೆ. ಇದೇ ರೀತಿ ಮೊಳೆಗಳಿಂದ ಹಲವು ಗಣ್ಯ ವ್ಯಕ್ತಿಗಳ ಚಿತ್ರ ಬಿಡಿಸುವ ಪ್ರಯತ್ನ ನಡೆಸಲಿದ್ದೇನೆ ಅನ್ನೋದಾಗಿ ತಿಲಕ್ ಕುಲಾಲ್ ಹೇಳಿದ್ದಾರೆ.